ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ. ಕತ್ತಲಲ್ಲಿ ಹೊಂಬೆಳಕಿನ ಸುಂದರ ಚಿತ್ತಾರ, ಆಕಾಶದತ್ತ ಹಾರುತ್ತಿರುವ ಮಂದ ಬೆಳಕು, ಇನ್ನೊಂದು ಕಡೆ ಲಲನೇರ ಕ್ಯಾಟ್ ವಾಕ್. ಎಸ್, ಇಂಥದ್ದೊಂದು ಆಚರಣೆ ನಡೆದಿದ್ದು ಮಂಗಳೂರಿನ ಹೊರವಲಯದಲ್ಲಿರುವ ಕರಾವಳಿ ಕಾಲೇಜಿನಲ್ಲಿ. ಕರಾವಳಿ ಕಾಲೇಜುಗಳ ಎಲ್ಲ ವಿದ್ಯಾರ್ಥಿಗಳು ಮಂಗಳವಾರ ರಾತ್ರಿ ತಮ್ಮ ಕಾಲೇಜಿನಲ್ಲಿ ದೀಪಗಳ ಹಬ್ಬ ದೀಪಾವಳಿಯನ್ನ ಆಚರಿಸಿದ್ರು. ಕಾಲೇಜಿನ ಯಾವ ಕಡೆ ನೋಡಿದ್ರೂ ಬೆಳಕಿನ ಚಿತ್ತಾರ ಮೂಡಿಸುವ ಹೂವು, ರಂಗೋಲಿಗಳ ಮಧ್ಯೆ ದೀಪಗಳು ತುಂಬಿ ಹೋಗಿದ್ದವು. ಇನ್ನೊಂದು ಕಡೆ ಆಕಾಶ ಬುಟ್ಟಿಯನ್ನ ಬೆಳಗಿಸುತ್ತಾ ಆಕಾಶಕ್ಕೆ ವಿದ್ಯಾರ್ಥಿನಿಯರು ತೇಲಿ ಬಿಡುತ್ತಿದ್ದರು. ಇನ್ನು ಬೆಳಕಿನ ಹಬ್ಬವನ್ನ ಇಲ್ಲಿ ಕಲಿಯುತ್ತಿರುವ ರಾಜ್ಯ, ದೇಶ, ವಿದೇಶಗಳಿಂದ ಬಂದ ವಿದ್ಯಾರ್ಥಿಗಳು ಸಖತ್ ಎಂಜಾಯ್ ಮಾಡಿದ್ರು. ಇನ್ನು ಹಬ್ಬಕ್ಕೆ ಊರಿಗೆ ಹೋಗದೆ ಇರುವ ವಿದ್ಯಾರ್ಥಿಗಳ ಪಾಲಿನ ದೀಪಾವಳಿ ಕಾಲೇಜು ಕ್ಯಾಂಪಸ್ನಲ್ಲೇ ಅಡ್ವಾನ್ಸ್ ಆಗಿ ನಡೆಯಿತು. ನಮ್ಮ ಮಂಗಳೂರಿನ ಕರಾವಳಿ ಕಾಲೇಜುಗಳ ಸಮೂಹದಲ್ಲಿ ಎಂದಿನಂತೆ ದೇಶದಾದ್ಯಂತ ಮತ್ತು ವಿದೇಶದಿಂದ ಬಂದ ವಿದ್ಯಾರ್ಥಿಗಳಿಗೆ ಹೆತ್ತವರೊಂದಿಗೆ ದೀಪಾವಳಿಯನ್ನು ಆಚರಿಸಲಿಕ್ಕೆ ಆಗುವುದಿಲ್ಲ ಹೇಳುವಂತ, ವೇದನೆ ಇರಬಾರದು ಹೇಳುವಂತ ಮೂಲಭೂತವಾದ ವಿಷಯದೊಂದಿಗೆ ನಾವೇ ಪಾಲಕರ ಸ್ಥಾನದಲ್ಲಿ ನಿಂತು ಇವತ್ತು ದೀಪಾವಳಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಸಾಮರಸ್ಯದಿಂದ ಆಚರಿಸ್ತಾ ಇದ್ದೇವೆ. ದೇಶದ ಎಲ್ಲ ಭಾಗದಲ್ಲಿ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಬಂಧುಗಳು ಹೇಳುವಂತ ಭಾವನೆಯಿಂದ ಯಾವುದೇ ದೇಶದ್ರೋಹಿ ವಿಚಾರಗಳನ್ನು ಮಾಡದೆ ದೇಶ ಪ್ರೇಮವನ್ನು ಯಾವ ರೀತಿ ಇವತ್ತು ಹಣತೆ ಅದು ಹತ್ತಿ ಉರಿದು ಸಂತೋಷವನ್ನು, ಬೆಳಕಿನೊಂದಿಗೆ ಸಂತೋಷವನ್ನು ಕೊಡುತ್ತೆ. ದೀಪಾವಳಿ ಹಬ್ಬ ಅಂದ್ರೆ ಪಟಾಕಿಯೇ ಜೋರು. ಆದ್ರೆ ಪಟಾಕಿಯನ್ನ ಇಲ್ಲಿ ಹೊತ್ತಿಸಲಿಲ್ಲ. ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಮುಕ್ತ ದೀಪಾವಳಿ ಮಾಡಿ ವಿದ್ಯಾರ್ಥಿಗಳು ತಮ್ಮ ಪರಿಸರ ಪ್ರೀತಿಯನ್ನ ಮೆರೆದರು. ಇನ್ನು ಬಲಿಪಾಡ್ಯಮಿ, ದೀಪಾವಳಿ ಮತ್ತು ನರಕ ಚತುರ್ಥಿಯ ಇತಿಹಾಸ ಸಾರುವ ನೃತ್ಯ ರೂಪಕಗಳು, ಡ್ಯಾನ್ಸ್, ಫ್ಯಾಷನ್ ಶೋ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಚರಿಸಲಾಯಿತು. ನೆರೆದಿದ್ದವರು ಇದನ್ನ ನೋಡಿ ಸಖತ್ ಎಂಜಾಯ್ ಮಾಡಿದ್ರು. ನಮ್ಮ ದೇಶದವರಲ್ಲದೆ ವಿದೇಶದಿಂದ ತುಂಬಾ ಜನ ಬಂದಿದ್ದಾರೆ. ಕಾಸ್ಟ್ ಡಿಸ್ಕ್ರಿಮಿನೇಟ್ ಏನು ಮಾಡಿ ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಮತ್ತೆ ಈ ಸಲ ಸ್ಕೈ ಲ್ಯಾಂಟನ್ಸ್ ಎಲ್ಲ ಬರ್ನ್ ಮಾಡಿದ್ದಾರೆ, ಕ್ರ್ಯಾಕರ್ಸ್ ಎಲ್ಲ ಬರ್ನ್ ಮಾಡಿದ್ದಾರೆ. ಮತ್ತೆ ಈ ಸಲ ತುಂಬಾ ಡ್ಯಾನ್ಸ್ ಕಾಂಪಿಟೇಷನ್, ಫ್ಯಾಷನ್ ಶೋ, ಭರತನಾಟ್ಯ, ವಿಧ ವಿಧವಾದ ತುಂಬಾ ಬೇರೆ ರೀತಿಯ ಡ್ಯಾನ್ಸ್ ಎಲ್ಲ ಇತ್ತು. ಮತ್ತೆ ಮಕ್ಕಳಿಗೆಲ್ಲ ತುಂಬಾ ಎಂಜಾಯ್ ಮಾಡೋ ತರ ಎಲ್ಲಾ ರೀತಿಯಿಂದ ಸ್ವೀಟ್ಸ್ ಎಲ್ಲ ಮಕ್ಕಳಿಗೆಲ್ಲ ಕೊಟ್ಟು ಖುಷಿ ಆಗೋ ತರ ರೀಚನೆ ಮಾಡಿ ಗಣೇಶ್ ರಾವ್ ಸರ್ ತುಂಬಾ ನಮಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಮುಂದೆ ಇನ್ನೂ ಚೆನ್ನಾಗಿ ಆಚರಣೆ ಮಾಡೋ ತರ ಅವರಿಗೆ ಆಗಲಿ ಅಂತ ನಾವು ಕೇಳ್ಕೊತೀವಿ. ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮವನ್ನ ಎಂಜಾಯ್ ಮಾಡುತ್ತಾ ಟ್ರೆಡಿಷನಲ್ ಲುಕ್ ನಲ್ಲಿ ಮಿಂಚಿದ್ರು. ಇನ್ನು ಹಬ್ಬದ ವಾತಾವರಣದಲ್ಲಿ ಸಿಹಿ ಊಟ ಮಾಡಿ ದೀಪಾವಳಿ ಹಬ್ಬದ ಮಹತ್ವವನ್ನು ಅರಿತರು.